ಉದ್ಘಾಟನೆಗೊಂಡಿದೆ. ಈ ಚಿತ್ರೀಕರಣದ ಮೂಲಕ ಅದನ್ನು ಮಾಡಿದಂಥ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಮತ್ತು ಅದಕ್ಕೆ ಸಹಕಾರ ಕೊಟ್ಟವರು, ಇನ್ನು ಈ ಚಿತ್ರವನ್ನು ಆದಷ್ಟು ಜನ ನೋಡಿ ಅಭಿಮಾನಿಗಳು ಆ ಕಲ್ಲುಟ್ಟಿಯ ಮಹಾತ್ಮೆಯನ್ನು ಕೊಂಡಾಡತಕ್ಕಂಥ ಈ ಚಿತ್ರೀಕರಣದ ಈ ಒಂದು ಉಜ್ವಲವಾದಂಥ ಭವಿಷ್ಯತ್ತು ಮತ್ತು ಈ ಕಲ್ಲುಟ್ಟಿಯ ಭಕ್ತರ ಅನುಗ್ರಹದ ಶ್ರೀರಕ್ಷೆ, ವಿಶೇಷವಾಗಿ ಕಲ್ಲುಟ್ಟಿಯ ಮೂಲ ಸ್ಥಾನವಾಗಿರ್ತಕ್ಕಂಥ ಪಣದ ಬೇರಿನ ಕಲ್ಲುಟ್ಟಿ ಬೇರೆ ಬೇರೆ ಭಾಗದಲ್ಲಿ ಆರಾಧನೆ ಮಾಡಲ್ಪಡತಕ್ಕಂಥ ಆ ದೈವದ ಅನುಗ್ರಹ ಇದ್ದು, ಜನಪದೀಯವಾದಂಥ ಆರಾಧನೆಯಲ್ಲಿ ಆ ಕಲ್ಲುಟ್ಟಿಯ ಮಹಾತ್ಮೆ, ಅದರೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವಿರ್ಭಾಜ್ಯವಾಗಿ ಕಾರ್ಕಳ ತಾಲೂಕಿನಲ್ಲಿ ಅವಳ ಭಾಳಷ್ಟು ಲೀಲೆಯನ್ನು ತೋರಿಸಿ ಇವತ್ತು ಪಣದಬೈಲು ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಭಾಳಷ್ಟು ಸೇವಾಕರ್ತರನ್ನು ಸೆಳೆದುಕೊಂಡು ಭಾಳಷ್ಟು ಸೇವೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಂಥ ಆ ಮಾತಾಯಿಯ ಈ ಚಿತ್ರ ಇನ್ನಷ್ಟು ಹೆಚ್ಚು ಪ್ರಶಂಸೆಗೆ ಪಾತ್ರವಾಗಿ ಅವಳ ಮಹಿಮೆಯಲ್ಲಿ ಆದಷ್ಟು ಜನ ಈ ಒಂದು ವೀಕ್ಷಣೆ ಮಾಡತಕ್ಕಂಥ ಸುಯೋಗವನ್ನು ಆ ಮಾತಾಯಿ ಕರುಣಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ತುಳುವಪ್ಪನ ಈ ಒಂದು ಕಾರ್ಮಿಕದ ಕಲ್ಲುಟ್ಟಿನ ಈ ಉದ್ಘಾಟನಾ ಸಮಾರಂಭಗಳು ಪೂರಾ ಸೇರ್ನಂಚಿನ ಅಭಿಮಾನಿ ವರ್ಗರು, ಅಪ್ಪನ ಆ ಸೇವಾವಂತನಗಳು, ಅಂಚನೆ ನಿರ್ದೇಶಕರು, ಇದಕ್ಕೆ ಬೋಡಿತ್ತಿನಾಥ ಪರಿಶ್ರಮ ಬೈದಿನಕ್ಕೆ ಪೂರ ಆ ಕಲಾವಿದರಿಗೆಲ್ಲ ಕಲಾ ಪ್ರೌಢಿಯನ್ನು ಬೆಳವೆಯಾರ ನನಲಾತ ಅಪ್ಪೆ ಆಗಲಿಗೆ ಅನುಗ್ರಹ ಮಾಡಿಕೊಡಿ. ಈ ಚಿತ್ರೀಕರಣ ಸುಸೂತ್ರವಾಗಿ ನಡೆದದು. ಇದಕ್ಕೆ ಅಭಿಮಾನಿ ವರ್ಗರು ನನಾಥ ಪುಟ್ಟದು ನನಾಥ ಎಡೆಡ್ಡ ಚಿತ್ರೀಕರಣ ಜನಪದೀಯಮಯ ಮಿಂಚಿನ ಆರಾಧನೆ ನಂಚಿನ ಎತ್ತೋ ದೈವಾರಾಧನೆಯ ಮೂಲ ತತ್ವವನ್ನು ಸದಾ ಸಾದರ ಮಂಪರ ಬೋಡಾಯಿ ಮುಂಚಿನ ಅವಕಾಶ ಅನುಕೂಲತೆಯನ್ನು ಆ ಕಲ್ಲುಟ್ಟಿಯಪ್ಪೆ ಅನುಗ್ರಹಿಸಲು ಕಟ್ಟಿದ್ದಪ್ಪೆ ಉಲ್ಲಾತಿ ದುರ್ಗಾ ಪರಮೇಶ್ವರ ಅನುಗ್ರಹ ಮಹಾಲಕ್ಷ್ಮಿಯ ಶ್ರೀರಕ್ಷೆ ಇಡೀ ಭಕ್ತ ಸಮುದಾಯಕ್ಕೆ ಪಡೆದು ಪ್ರಾರ್ಥನೆ ಮತ್ತು ಪಾತ್ರ ಗುರುಚಂದ್ರ ಸಮರ್ಪಣೆ. ಜೈ ಗುರುದೇವ ದತ್ ಅವರು ಚಿಂತೆ.